ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಠಾಣೆ ಪಶ್ಚಿಮದ ಮುಲುಂಡ್ಚೆಕ್ನಾಗ ಹತ್ತಿರದ ನವೋದಯ ಜೂನಿಯರ್ ಕಾಲೇಜು ಸಭಾಗೃಹದಲ್ಲಿ ಏಪ್ರಿಲ್ 6ರಂದು ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜು ಸಂಚಾಲಿತ ನವೋದಯ ಕನ್ನಡ ಸೇವಾ ಸಂಘದ ಸುವರ್ಣ ಮಹೋತ್ಸವ ಸರಣಿ ಕಾರ್ಯಕ್ರಮ ಸಂಖ್ಯೆ 10ರ ಉದ್ಘಾಟನೆಯನ್ನು ಅತಿಥಿ ಗಣ್ಯರ ಹಸ್ತದಿಂದ ದೀಪ ಪ್ರಜ್ವಲನೆಯೊಂದಿಗೆ ಸುವರ್ಣ ಮಹೋತ್ಸವ ನಿಮಿತ್ತ ರಚಿಸಲಾದ ಶೀರ್ಷಿಕೆ ಗೀತೆಯನ್ನು ಮಕ್ಕಳು ನೃತ್ಯದ ಮೂಲಕ ಸಾದರಪಡಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ನವೋದಯ ಕನ್ನಡ ಸೇವಾ ಸಂಘದ ಅಧ್ಯಕ್ಷ ಜಯಾ ಕೆ ಶೆಟ್ಟಿ ಅವರು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಥಾಣೆ ಬಂಟ್ಸ್ ಅಸೋಸಿಯೇಷನ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಮತಿ ಕರುಣಾಕರ್ ಶೆಟ್ಟಿ, ಘೋಡ್ಬಂದರ್ ರೋಡ್ ಕನ್ನಡ ಅಸೋಸಿಯೇಷನ್ ಥಾಣೆ ಇದರ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಪ್ರತಿಭಾ ಆನಂದ್ ಶೆಟ್ಟಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಭರತನಾಟ್ಯ ನೃತ್ಯ ರೂಪಕವನ್ನು ಬಹಳಷ್ಟು ಸುಂದರವಾಗಿ ರಂಜನೀಯವಾಗಿ ಸಂಯೋಜಿಸಿದ ನಾಮಾಂಕಿತ ನಾಟ್ಯಗುರು ಭಾಂಡುಪ್ ನೃತ್ಯ ವಿದ್ಯಾಲಯದ ಸಂಚಾಲಕಿ ಶೈಲಜಾ ಮಧುಸೂದನ್ ರವರನ್ನ ಪ್ರತಿ ಮಧುಸೂದನ್ ಜೊತೆಯಾಗಿ ಅತಿಥಿ ಗಣ್ಯರ ಹಸ್ತದಿಂದ ಸನ್ಮಾನಿಸಲಾಯಿತು. ಸಮಾರಂಭದ ವೇದಿಕೆಯಲ್ಲಿ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ದಯಾನಂದ ಎಸ್ ಶೆಟ್ಟಿ, ಉಪಾಧ್ಯಕ್ಷ ಕೇಶವಟಿ ನಾಯಕ್, ಸಹ ಕಾರ್ಯದರ್ಶಿ ಪ್ರಶಸ್ತ ಎಸ್ ಶೆಟ್ಟಿ, ಸಹ ಕೋಶಾಧಿಕಾರಿ ದಯಾನಂದ ಬಿ ಹೆಗ್ಡೆ ಉಪಸ್ಥಿತರಿದ್ದರು. ಸಭೆಯಲ್ಲಿ ಉಪಸ್ಥಿತರಿದ್ದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹಾಗೂ ಹಿರಿಯ ಮಾಜಿ ಪದಾಧಿಕಾರಿಗಳಿಗೆ ಸಂಘದ ಅಧ್ಯಕ್ಷ ಜಯ ಕೆ ಶೆಟ್ಟಿ ಹೂಗುಚ್ಛ ನೀಡಿ ಗೌರವಿಸಿದರು. ಸಭಾ ಕಾರ್ಯಕ್ರಮವನ್ನು ಕಾರ್ಯಕಾರಿ ಸಮಿತಿ ಸದಸ್ಯ ರವಿ ಹೆಗ್ಡೆ ಹೆರ್ಮೊಂಡೆ ನಿರೂಪಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗುರು ಶೈಲಜಾ ಮಧುಸೂದನ್ ಅವರಿಂದ ಭಸ್ಮಾಸುರ ಮೋಹಿನಿ ಭರತನಾಟ್ಯ ನೃತ್ಯ ರೂಪಕ ಹಾಗೂ ಮಕ್ಕಳಿಂದ ವೈವಿಧ್ಯಮಯ ನೃತ್ಯ ಮನೋರಂಜನೆ ಪ್ರದರ್ಶಿಸಲ್ಪಟ್ಟಿತು.
ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಡೊಂದಾಗು ಮಂಕುತಿಮ್ಮ. ಡಿವಿಜಿಯವರ ಕಗ್ಗದ ತಾತ್ಪರ್ಯದಂತೆ ಬದುಕು ಕಟ್ಟಿದವರಲ್ಲಿ ನಮ್ಮ ಪ್ರೀತಿಯ ಸುಮತಿಯಕ್ಕನವರು. ಶ್ರೀಮತಿ ಸುಮತಿ ಕರುಣಾಕರ ಶೆಟ್ಟಿಯವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕುರ್ಕಾಲು ನೂಸಿ ಮನೆ ಶ್ರೀಮತಿ ರತ್ನ ಶೆಟ್ಟಿ ಹಾಗೂ ಶಿವಪುರ ಎಡಗೋಳಿ ಹೊನ್ನಾರ ಮನೆ
ಶ್ರೀ ಹಿರಿಯಣ್ಣ ಶೆಟ್ಟಿ ದಂಪತಿಗಳ ಸುಪುತ್ರಿ. ತಮ್ಮ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಕಟಪಾಡಿಯ SPS ಪದವಿ ಪೂರ್ವ ಕಾಲೇಜಿನಲ್ಲಿ ಪಡೆದು 1992ರಲ್ಲಿ ಮುಂಬೈಗೆ ಆಗಮಿಸಿದರು. ಸಮಾಜಪರ ಚಿಂತನೆಯೊಂದಿಗೆ ಸಮಾಜದ ಏಳ್ಗೆಗಾಗಿ ಹಗಲಿರುಳು ದುಡಿಯುವ ಶ್ರಮಜೀವಿಯಾದ ಸುಮತಿಯಕ್ಕನವರು ಮಹಿಳೆ ಅಬಲೆಯಲ್ಲ ಸಬಲೆ ಅನ್ನುವುದಾಗಿ ತೋರಿಸಿಕೊಟ್ಟ ಧೀಮಂತ ಮಹಿಳೆ. ಇವರು ಮುಂಬೈಯಲ್ಲಿ ಜೀವ ವಿಮಾ ನಿಗಮದಲ್ಲಿ ಕಾರ್ಯಭಾರಿಯಾಗಿ ಕೆಲಸ ನಿರ್ವಹಿಸಿದಲ್ಲದೆ ವಿವಿಧ ಸಂಘ ಸಂಸ್ಥೆಗಳಲ್ಲಿಯೂ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ವಿಕಾಸ್ರೊಂದಿಗೆ ಸಂತೃಪ್ತ ಜೀವನವನ್ನು ಸಾಗಿಸುತ್ತಿರುವ ಶ್ರೀಮತಿ ಸುಮತಿ ಕರುಣಾಕರ ಶೆಟ್ಟಿಯವರಿಗೆ ನಮ್ಮ ಆರಾಧ್ಯ ದೇವರಾದ ಶ್ರೀ ಶಾರದಾ ಮಾತೆಯು ಸನ್ಮಂಗಳವನ್ನಿಯಲಿ ಎಂದು ಪ್ರಾರ್ಥಿಸುತ್ತಾ ಇವರನ್ನು ನಮ್ಮ ಸಂಘದ ಪದಾಧಿಕಾರಿಗಳು ಶಾಲು ಹೂಗುಚ್ಚ ಪನಡಿಕೆಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸದಾ ಹಸನ್ಮುಖಿ ನಗುಮುಖ ಅವರನ್ನು ನಮ್ಮ ಪದಾಧಿಕಾರಿಗಳು ಸೇರಿ ಅತಿಥಿಯರೊಂದಿಗೆ ಅವರನ್ನು ಗೌರವಿಸ್ತಾ ಇದ್ದಾರೆ. ಸುಖ ಕಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸಿ ತಾನು ಸಮಾಜಕ್ಕಾಗಿ ತಾನಿರುವ ಸಮಾಜ ತನಗಾಗಿ ಎಂಬ ಅರಿವಿನೊಂದಿಗೆ ತತ್ವ ಮತ್ತು ಸಿದ್ಧಾಂತಗಳ ಮೇಲೆ ಸಮಾಜಪರ ಕಾರ್ಯಗಳನ್ನು ಮಾಡುತ್ತಿರುವಂತಹ ಶ್ರೀಮತಿ ಪ್ರತಿಭಾ ಆನಂದ್ ಶೆಟ್ಟಿಯವರು ಮುಂಬೈಯಲ್ಲಿ ಹುಟ್ಟಿ ಬೆಳೆದರೂ ನಮ್ಮ ಭಾಷೆ, ಸಂಸ್ಕೃತಿ, ನಡೆನುಡಿ, ಆಚಾರ ವಿಚಾರ, ಹಬ್ಬ ಹರಿದಿನಗಳನ್ನು ಉಳಿಸಿ ಬೆಳೆಸುವ ಸದುದ್ದೇಶವನ್ನು ಹೊಂದಿದ್ದು ಮಾತ್ರವಲ್ಲದೆ ಆ ನಿಟ್ಟಿನಲ್ಲಿ ಚಿನ್ನರ ಬಿಂಬ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಗೋಡುಬಂದರ್ ಕನ್ನಡ ಸಂಘದ ಮಹಿಳಾ ವಿಭಾಗದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಪ್ರತಿಭಾ ಆನಂದ್ ಶೆಟ್ಟಿ ಅವರು ತಮ್ಮ ಶಾಂತ ಮೃದು ಸ್ವಭಾವ, ಸರಳತೆ ಹಾಗೂ ವಿನಯತೆಯಿಂದ ಪರಿಸರದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಓರ್ವ ಸೃಜನಶೀಲ ಮಹಿಳೆಯಾಗಿ ಸಮಾಜಪರ ವಿಚಾರವಾದಿಯಾಗಿ ತಾನೇ ಪರಿಸರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವ ಅಕ್ಕನವರು ಪತಿ ಶ್ರೀ ಆನಂದ ಶೆಟ್ಟಿ ಹಾಗೂ ಪುತ್ರರೊಂದಿಗೆ ಸಂತೃಪ್ತ ಜೀವನವನ್ನು ಸಾಗಿಸುತ್ತಿದ್ದಾರೆ. ಶ್ರೀಮತಿ ಪ್ರತಿಭಾ ಆನಂದ ಶೆಟ್ಟಿ ಅವರಿಗೆ ನಮ್ಮ ಆರಾಧ್ಯ ದೇವರಾದ ಶ್ರೀ ಶಾರದಾ ಮಾತೆಯು ಸನ್ಮಾನಗಳನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾರೆ. ಪದಾಧಿಕಾರಿಗಳ ಜೊತೆಗೂಡಿ ನಮ್ಮ ಪ್ರತಿಭಕ್ಕನವರನ್ನು ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ನಮ್ಮ ಪರಿಸರದಲ್ಲಿ ಅದು ಭಜನೆ ಇರಬಹುದು ಅಥವಾ ಇನ್ನಿತರ ಮಹಿಳಾ ಕಾರ್ಯಕ್ರಮ ಇರಬಹುದು ಅಥವಾ ಸಂಘದ ಕಾರ್ಯಕ್ರಮ ಇರುವುದು, ಅಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ಇನ್ನೋರ್ವ ನಗು ಮುಖದ ಹಸನ್ಮುಖಿ ಪ್ರತಿಭಕ್ಕನವರು ಹೇಳಿದ ಹಾಗೆ ಶಾಂತ ಸುಖವ ಹಾಗೂ ಸರ್ವ ತುಳು ಕನ್ನಡ ಬಂಧು ಬಾಂಧವರಿಗೆ ನಮ್ಮ ಚಾಂದ್ರಮಾನ ಯುಗಾದಿಯ ಹಬ್ಬದ ಶುಭಾಶಯಗಳನ್ನು ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ ಬಂಧುಗಳಿಗೆ. ಇಂದು ಪ್ರಾಸ್ತಾವಿಕವಾಗಿ ಸಂಘ ನಡೆದು ಬಂದ ವಿಷಯದ ಬಗ್ಗೆ ನಾನು ಖಂಡಿತವಾಗಿ ಹೇಳಲು ಬಯಸುವುದಿಲ್ಲ. ಯಾಕೆಂದರೆ ನಿಮಗೆಲ್ಲರಿಗೂ ತಿಳಿದಿರುವ ಪ್ರಕಾರ ಕಳೆದ 10 ತಿಂಗಳುಗಳಲ್ಲಿ 10 ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಪೂರ್ವ ನಿಯೋಜಿಸಿದ ನಿರ್ಧಾರದ ಮೇರೆಗೆ ನಾವು ಆಯೋಜಿಸುತ್ತಾ ಬಂದಿದ್ದೇವೆ. ನಾವು ಆಯೋಜಿಸಿದ್ದೇವೆ ಎಂಬುದಕ್ಕೂ ತಾವೆಲ್ಲರೂ ಸಹಕಾರವನ್ನು ನೀಡಿದ್ದೀರಿ. ತಮ್ಮೆಲ್ಲರ ಸಹಕಾರದಿಂದ ಆ ದೇವಿಯ ಆಶೀರ್ವಾದದಿಂದ ಒಳ್ಳೆಯ ರೀತಿಯ ಸಂಪನ್ನಗೊಂಡಿದೆ ಎನ್ನಲು ನಿಜವಾಗಿ ನಾವು ಹೆಮ್ಮೆ ಪಡ್ತಾ ಇದ್ದೇನೆ. ಬಂಧುಗಳೇ, 9 ಕಾರ್ಯಕ್ರಮಗಳು ಒಂದರ ಮುಂದೆ ನಿರ್ವಿಘ್ನವಾಗಿ ನಡೆದಿದೆ. ಇಂದಿನ ಈ ಕಾರ್ಯಕ್ರಮವು 10ನೇ ಕಾರ್ಯಕ್ರಮ. ಪೂರ್ವ ನಿಯೋಜಿತ ಪ್ರಕಾರವಾಗಿ ನಾಳೆಯ ದಿವಸ ನಡೆಯಲಿಕ್ಕಿದೆ ಇತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ನಾಳೆ ನಮಗೆ ನಡೆಸಲಿಕ್ಕೆ ಅಸಾಧ್ಯವಾದ ಕಾರಣವಾಗಿ ಆಡಳಿತ ಸಮಿತಿಯಲ್ಲಿ ನಿರ್ಧರಿಸಿ ಆ ನಾಳಿನ ಈ ಕಾರ್ಯಕ್ರಮವನ್ನು ನಾವು ಇಂದು ಈ ಯುಗಾದಿ ಪರ್ವದ ವಿಶೇಷ ದಿನವಂತೆ ಆಯೋಜಿಸಿದ್ದೇವೆ. ತಮಗೆಲ್ಲರಿಗೂ ಈ ಮೂಲಕವಾಗಿ ಸಾಮಾಜಿಕ ಜಾಲತಾಣಕ್ಕಾಗಿ ವೈಯಕ್ತಿಕವಾಗಿ ಮೂಲಕವಾಗಿ ಎಲ್ಲರಿಗೂ ನಾವು ಇದರ ಬಗ್ಗೆ ತಿಳಿಯಪಡಿಸಿದ್ದೇವೆ. ಅದರೊಂದಿಗೆ ಮುಂಬರುವ 3 ಕಾರ್ಯಕ್ರಮಗಳು ಕೂಡ ಅಣಿಯಾಗಿ ನಿಂತಿವೆ. ಮೊದಲಾಗಿ ನಮ್ಮ 11ನೇ ಕಾರ್ಯಕ್ರಮ ಬರುವ ಮೇ ತಿಂಗಳಲ್ಲಿ ನಡೆಯಲಿಕ್ಕಿದೆ. 12ನೇ ಕಾರ್ಯಕ್ರಮವು ನಮ್ಮ ಜೂನ್ ತಿಂಗಳಲ್ಲಿ ನಡೆಯಲಿಕ್ಕಿದೆ. ನಮ್ಮ ಸಂಘದ ಸುವರ್ಣ ಮಹೋತ್ಸವದ ಈ ವಿಜೃಂಭಣೆಯ ವೈವಿಧ್ಯ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮವು ಜುಲೈ ತಿಂಗಳಲ್ಲಿ ನಡೆಯಲಿಕ್ಕಿದೆ. ಬಂಧುಗಳೇ, 1.5 ವರ್ಷದ ಮೊದಲು ಆಗಿದ ಈ ನಮ್ಮ ಪೂರ್ವ ನಿಯೋಜಿಸಿದ ದಿನಗಳಲ್ಲೇ ಈ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದರೂ ತುಂಬುವುದರಿಂದ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಆರ್ಟಿಸ್ಟ್ಗಳು ಸಿಗದಿದ್ದ ಕಾರಣದಿಂದಾಗಿ ನಾವು ಕಾರ್ಯಕ್ರಮಗಳನ್ನು ಸ್ವಲ್ಪ ಏರುಪೇರು ಮಾಡುವ ಅವಶ್ಯಕತೆ ಮುಂಬರುವ ದಿನಗಳಲ್ಲಿ ಖಂಡಿತವಾಗಿ ಇದೆ ಎಂಬ ಭಾವನೆ ನಮಗೆ ಕಾಣ್ತಾ ಇದೆ. ಶೈಲಜಾ ಮಧುಸೂದನ್ ನಮ್ಮ ಶಾಲೆಯಲ್ಲೂ ಭರತನಾಟ್ಯ
ತರಗತಿಯನ್ನು ನೀಡ್ತಾ ಇದ್ದಾರೆ. ಇಂದು ಭಾಗವಹಿಸಿದಂಥ ಹೆಚ್ಚಿನ ಮಕ್ಕಳೆಲ್ಲ ನಮ್ಮ ಶಾಲೆಯಲ್ಲಿ ಅಥವಾ ಅವರ ಶಿಬಿರದಲ್ಲಿ ಕಲಿತು ಮುಂದೆ ಬಂದಂತಹ ವಿದ್ಯಾರ್ಥಿಗಳು ಅಂತ ಹೇಳಿಕೆ ಅತೀವವಾದಂತಹ ಸಂತೋಷ ನಮಗೆ ಆಗ್ತಾ ಇದೆ. ಶಾಸ್ತ್ರೀಯ ನೃತ್ಯ, ಜಾನಪದ ನೃತ್ಯ ಹಾಗೂ ಯಕ್ಷಗಾನವನ್ನು ಮಾಡಿದರು. ನಾನು ಯಕ್ಷಗಾನದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟವರು ನಮ್ಮ ಕನ್ನಡ ಸಂಘ ಸಂಸ್ಥೆಗಳು, ನವೋದಯ ಕನ್ನಡ ಸೇವಾ ಸಂಘವು ಮುಂದುವರೆದಿದೆ. ನನ್ನ ಮಗಳು ಈ ಶಾಲೆಯಲ್ಲಿ ನೃತ್ಯ ಕಲಿಸ್ತಾ ಇದ್ದಾಳೆ. ಕಳೆದ 2 ವರ್ಷಗಳಿಂದ ಕಲಿಸ್ತಾ ಇದ್ದಾಳೆ. ನಮಗೆ ಇದರಿಂದ ನಮ್ಮ ಕಾರ್ಯಕ್ರಮಕ್ಕೂ ಇದೇ ಸಭಾಗೃಹದಲ್ಲಿ ಎಷ್ಟೋ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಹಲವಾರು ಕಾರ್ಯಕ್ರಮ, 3-4 ಕಾರ್ಯಕ್ರಮಗಳೆಲ್ಲ ಇಲ್ಲಿ ಆಗಿದೆ. ದಸರಾ ಕಾರ್ಯಕ್ರಮ ಆಗಿದೆ, ಬೇರೆ ಕಾರ್ಯಕ್ರಮಗಳಾಗಿದ್ದಾವೆ. ನಾವು ಈ ಸಂಘಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ 2 ನುಡಿಗಳನ್ನು ಅಬಲೆ ಅಲ್ಲ ಸಬಲೆ ಅನ್ನುವಂತಹ ಮಾತನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತ ಅಂದ ಹಾಗೆ ಎಲ್ಲಿ ನಾರಿಯನ್ನು ನಾವು ಪೂಜಿಸ್ತೇವೋ ಅಲ್ಲಿ ದೇವರನ್ನು ದೇವತೆಯನ್ನು ಕಾಣ್ತೇವೆ ಎನ್ನುವಂತಹ ಮಾತು ಸನಾತನ ಅಂದಿನ ಕಾಲದಿಂದ ಬಂದಂಥದ್ದು. ಈಗ ನಾನು ನೇರವಾಗಿ ತಾಣಿಬಂಡ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷಿಯಾಗಿರುವಂತಹ ಸುಮಂತ್ಯಕ್ಕನವರ ಕಡೆ ಸಾಕ್ತಾ ಇದ್ದೇನೆ. ನಿಮ್ಮ ಮಾತು ಅಷ್ಟೇ ನಗುವಷ್ಟೇ ಚಂದ ಅನ್ನುತ್ತಾ ಹೇಳ್ತಾ ನಿಮ್ಮಿಂದ 2 ಮಾತುಗಳು. ಹಾಗೆ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದಂತಹ ಯಶೋಧರ ಶೆಟ್ಟಿಯವರಿಗೆ ಸ್ಥಿರವಾಗಿ ನಮಸ್ಕಾರ ಮಾಡುತ್ತಾ ಇಲ್ಲಿನ ಕನ್ನಡ ನವೋದಯ ಸಂಘದ ಸುವರ್ಣ ಮಹೋತ್ಸವದ 10ನೇ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ ಜಯಣ್ಣನವರಿಗೆ ಮತ್ತೆ ಇಲ್ಲಿ ಸೇರಿರುವ ಎಲ್ಲ ಗುರುಗಳಿಗೆ ಮತ್ತು ಸಭೆಯಲ್ಲಿರುವ ನನ್ನ ಬಂಧು ಮಿತ್ರರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ನಾನು ನವೋದಯ ಸಂಘದ ಬಗ್ಗೆ ಹೇಳುವ ಅಗತ್ಯ ಇಲ್ಲ, ಎಲ್ರಿಗೂ ಗೊತ್ತಿದ್ದ ವಿಷಯ. ಆದರೆ ನನ್ನ ಹೇಳ್ತಿದ್ರು ಸ್ವಲ್ಪ ನೀವು ಬಂದು ಮಾತಾಡಬೇಕು, ಅದಕ್ಕಾಗಿ ಸ್ವಲ್ಪ 2 ಮಾತನ್ನ ಶಾಲೆಯ ಬಗ್ಗೆ ಹೇಳ್ತೇನೆ. ಎಲ್ರಿಗೂ ಗೊತ್ತಿದ್ದ ವಿಷಯ, ಎಷ್ಟು ಮಾತನಾಡಿದ್ರು ಕಡಿಮೆ ಈ ಶಾಲೆಯ ಬಗ್ಗೆ. ನವೋದಯದ ಈ ಸಂಘದ ಹೆಸರೇ ಸೂಚಿಸುವಂತೆ ನವೋದಯದ ದಶ ಕಾರ್ಯಕ್ರಮಗಳಿಂದ ಈ ಸಂಘದ ಕೀರ್ತಿ ಪತಾಕೆ ದಶ ದಿಕ್ಕುಗಳಿಗೂ ಪಸರಿಸಲಿ ಎಂದು ಹಾರೈಸುತ್ತಾ ಇಂದು ಹೊಸ ವರ್ಷದ ಪ್ರಾರಂಭ, ಚಾಂದ್ರಮಾನ ಯುಗಾದಿಯ ಸಿಹಿ ಕಹಿ ಬೇವು ಬೆಲ್ಲ ಸವಿದು ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳು ಬಂದ್ರೆ ಅದನ್ನು ಸರಿಸಮಾನವಾಗಿ ತಾಳ್ಮೆಯಿಂದ ಸ್ವೀಕರಿಸುವ ತಾಳ್ಮೆ ನನಗೆ ಆ ಭಗವಂತ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಮತ್ತೆ ಇಂದು ಶಿಕ್ಷಣಕ್ಕೆ ಅತಿ ಹೆಚ್ಚು ವೆಚ್ಚ ಭರಿಸಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ವೆಚ್ಚದಲ್ಲಿ ವಿದ್ಯಾದಾನ ಸಿಗುವ ಈ ಸಂಸ್ಥೆ ನವೋದಯ. ಈ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಅದೆಷ್ಟೋ ಮಕ್ಕಳು ವಿದ್ಯಾಭ್ಯಾಸ ಪಡೆದು ಉತ್ತುಂಗಕ್ಕೇರಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ ಗೌರವ ಈ ಸಂಘಕ್ಕೆ ಸಲ್ಲುತ್ತದೆ. ಈ ಸಂಸ್ಥೆಯಲ್ಲಿ ಆಂಗ್ಲ ಭಾಷೆಗೆ ಮಾನ್ಯತೆ ಕೊಡುವ ಒಟ್ಟಿಗೆ ಇವತ್ತು ಕನ್ನಡ ಅಳಿವಿನ ಅಂಚಿನಲ್ಲಿದೆ. ಅಂತಹ ಕನ್ನಡವನ್ನು ಉತ್ತೇಜನ ನೀಡುತ್ತಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಮತ್ತೊಂದು ವಿದ್ಯಾರ್ಥಿಗಳಿಗೆ ವಿದ್ಯೆಯ ಒಟ್ಟಿಗೆ ಪಠ್ಯೇತರ ಚಟುವಟಿಕೆಗಳನ್ನು ನೀಡಿ ಉತ್ತಮ ಬುದ್ಧಿವಂತ ಮಕ್ಕಳನ್ನ ಸಮಾಜಕ್ಕೆ ಉಡುಗೊರೆಯಾಗಿ ಕೊಟ್ಟಂತಹ ಸಂಸ್ಥೆ ಈ ನವೋದಯ ಸಂಘ. ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ನವೋದಯ ಶಾಲೆಯ ಬಗ್ಗೆ ಹೇಳುವುದಂತೆ ನನ್ನ ಮಗ ಕೂಡ 2 ವರ್ಷ ಇಲ್ಲಿ
ಜೂನಿಯರ್ ಸೀನಿಯರ್ ಕಲಿತು ಹೋದವನು, ಈಗ ಅವನು ಇಂಜಿನಿಯರ್ ಆಗಿದ್ದಾನೆ. ಇವತ್ತು ಅವನಿಗೆ ಮೊದಲು ನಾನು ಹೇಳಿದೆ, ನಿನ್ನ ಸ್ಕೂಲಿಗೆ ನನಗೆ ಇವತ್ತು ಸಂಧಾನ ಮಾಡ್ತಾ ಇದ್ದಾರೆ. ಆಗ ಅವನಿಗೆ ತುಂಬ ಖುಷಿ ಆಯಿತು. ನಾನು ಹೇಳಿದೆ, ಇನ್ನು ಮುಂದೆ ನೀನು ಆ ಶಾಲೆಗೆ ನಿನ್ನಿಂದ ಏನಾದರೂ ಸಹಾಯ ಆಗ್ತಿದ್ರೆ ನೀನು ಅದನ್ನು ಮಾಡ್ತಾ ಬರಬೇಕು. ನಾವು ಕಲಿತ ಶಾಲೆಯನ್ನು ಯಾವಾಗಲೂ ಮರೆಯಬಾರದು. ಅಲ್ಲಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಈಗ ಪರಿಚಯ ಇರಬಹುದು, ಆದರೆ ನನಗೆ ಪರಿಚಯ ಉಂಟು. ನೀನು ಹೇಳಿ ಯಾರ ಹತ್ರ ಸಿಗಲಿಕ್ಕೆ ಉಂಟು, ಯಾರ ಹತ್ರ ಮಾತಾಡಲಿಕ್ಕೆ ಉಂಟು, ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೇನೆ. ಮತ್ತು ನಾನು ಕೂಡ ಇಲ್ಲಿ ಬಂದರೆ ಮೊದಲಿನಿಂದ ವಿಶ್ವನಗರನಲ್ಲಿ ಇದ್ದೇನೆ. ಅದರಿಂದ ನವೋದಯ ಸ್ಕೂಲ್ ಬಗ್ಗೆ ತುಂಬ ನನಗೆ ಪರಿಚಯ. ಮತ್ತು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಸಹಕಾರವನ್ನು ನೀಡ್ತಾ ಇರ್ತಾರೆ. ಮತ್ತು ಇಲ್ಲಿ ಮಕ್ಕಳು ಕೂಡ ನಾನು ನೋಡಿದ್ದೆ, ಚಿನ್ನರ ಬಿಂಬದಲ್ಲಿ ಎಲ್ಲ ಕೂಡ ಬರ್ತಾರೆ. ಅವರು ಇಷ್ಟು ಶಿಸ್ತುಬದ್ಧಾಗಿರ್ತಾರೆ. ಒಳ್ಳೆಯ ರೀತಿಯಲ್ಲಿ ನಮಗೆ ಇದು ಮಾನ ಮರ್ಯಾದೆ ಎಲ್ಲವನ್ನು ಇಷ್ಟು ಒಳ್ಳೆಯಾಗಿ ಮಾಡ್ತಾರೆ. ನಮಗೆ ಅದನ್ನು ನೋಡಿ ತುಂಬ ಖುಷಿ ಆಗ್ತದೆ. ಇಂಗ್ಲೀಷ್ ಮೀಡಿಯಂನ ಮಕ್ಕಳು ಇಷ್ಟು ಒಳ್ಳೆಯ ಕನ್ನಡವನ್ನು ಮಾತಾಡಿ ಎಲ್ಲ ಮಕ್ಕಳಿಗೆ, ಅಂದರೆ ಇಂಗ್ಲೀಷ್ ಮೀಡಿಯಂನ ಮಕ್ಕಳು ಕೂಡ ಕನ್ನಡ ಮನೆಯಲ್ಲಿ ಕೂಡ ಕನ್ನಡ ಮಾತಾಡೋದಿಲ್ಲ, ಆದರೆ ಚಿನ್ನರ ಬಿಂಬದಲ್ಲಿ ಬಂದು ಅವರು ಇಷ್ಟು ಒಳ್ಳೆಯ ರೀತಿಯಲ್ಲಿ ಕನ್ನಡ ಮಾತಾಡ್ತಾರೆ, ಕನ್ನಡ ಪ್ರೋಗ್ರಾಮ್ನಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅಂದರೆ ನಮಗೆ ಅದೊಂದು ಖುಷಿಯ ವಿಷಯ. ಅದೊಂದು ನವೋದಯ ಸ್ಕೂಲ್ ಎಲ್ಲ ಮಾಡಿಕೊಡ್ತದೆ. ಅದಕ್ಕೆ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಮುಖ್ಯ ಅತಿಥಿಗಳಾದ ಶ್ರೀಮತಿ ಸುಮತಿ ಶೆಟ್ಟಿ ಹಾಗೂ ಪ್ರತಿಭಾ ಶೆಟ್ಟಿಯವರು ಹಾಗೂ ನನ್ನ ಸಹಪಾಠಿಗಳೇ, ಕೆಳಗೆ ಸಭೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಅದೇ ರೀತಿ ನಮ್ಮ ಸಂಘದ ಸದಸ್ಯರು, ನಮ್ಮ ಶಾಲಾ ಶಿಕ್ಷಕೇತರ ಸಿಬ್ಬಂದಿಗಳು ಎಲ್ಲರಿಗೂ ವಂದಿಸುತ್ತಾ ಒಂದೆರಡು ಮಾತನ್ನು ಆಡಬೇಕಂತ ಇದ್ದೆ. ಆದರೆ ಮೊದಲಿಗೆ ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿಯವರು ಸಂಘದ ನಡೆದು ಬಂದ ದಾರಿ, ಇನ್ನು ನಡೆಯಲಿರುವ ದಾರಿ ಹೇಗಿರಬಹುದು, ಹೇಗಿದೆ ಎಂಬುದನ್ನು ನಿಮಗೆ ವಿವರವಾಗಿ ವಿವರಿಸಿದರು. ಅದೇ ರೀತಿ ನಮ್ಮ ಇಂದಿನ ಅತಿಥಿಗಳಾಗಿ ಬಂದವರು ಕೂಡ ನನಗೆ ಗೊತ್ತಿರಲಿಲ್ಲ, ಅವರು ನಮ್ಮ ನವೋದಯ ಕನ್ನಡ ಸೇವಾ ಸಂಘ ಹಾಗೂ ನಮ್ಮ ಈ ಶಾಲೆಯ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಇಟ್ಟಿದ್ದರು ಅಂತ ಅವರ ಮಾತುಗಳನ್ನು ಕೇಳಿದ ನಂತರ ನಮ್ಮದು ಆ ಒಂದು ಆಲೋಚನೆ ಹುಟ್ಟಿತು. ಆದರೆ ನಾವು ಮೊದಲೇ ಹೇಳಿದಂತೆ ನಾವು ಪ್ರಶಂಸೆಯ ಕಡೆಗೆ ಹೆಚ್ಚಿನ ಗಮನವನ್ನು ಯಾವತ್ತೂ ಕೊಟ್ಟವರಲ್ಲ. ನಮಗೆ ಎಲ್ಲಿಂದ ವಿಮರ್ಶೆ ಬರ್ತಾ ಇದೆ ಎಂಬುದನ್ನೇ ನಾವು ಕಾಯ್ತಾ ಇರ್ತೇವೆ. ಯಾಕೆಂದರೆ ಅದು ನಮ್ಮನ್ನು ಸದಾಕಾಲ ಸತರ್ಕವಾಗಿ ಇರುವಂತೆ ಪ್ರೇರೇಪಿಸ್ತಾ ಇರ್ತದೆ. ನಮ್ಮ ಪ್ರತಿಯೊಂದು ಕೆಲಸಕ್ಕೂ ನಾವು ಆರಂಭ ಮಾಡುವ ಮೊದಲೇ ಅದು ಯಾವ ರೀತಿ ಮುಂದೆ ಹೋಗ್ಬೋದು, ಅದರಿಂದ ಏನೆಲ್ಲ ಅನಾಹುತ ನಮಗೆ ಎದುರಾಗಬಹುದು ಎಂಬುದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಆ ನಂತರ ನಾವು ಪ್ರತಿಯೊಂದು ಕೆಲಸಕ್ಕೂ ಕೈ ಹಾಕ್ತಾ ಇದ್ದೀವಿ. ಇದೇ ರೀತಿ ಇವತ್ತು ಇನ್ನೊಂದು ವಿಷಯ ನಿಮ್ಮ ಮುಂದೆ ಇಡಬೇಕಂತ ಇದ್ದೆ, ಆದರೆ ಅದನ್ನು ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿಯವರು ಮೊದಲಿಗೆ ಸರಿಯಾಗಿ ವಿವರಣೆಯೊಂದಿಗೆ ನಿಮಗೆ ಮನದಟ್ಟಾಗುವಂತೆ ಹೇಳಿದ್ದಾರೆ. ಅದಕ್ಕೆ ಮತ್ತೇನಲ್ಲ, ನಮ್ಮ ಶಾಲಾ ರಿಸಲ್ಟಿನ ಬಗ್ಗೆ. ಯಾಕಂದರೆ ಅಲ್ಲಲ್ಲಿ ನಾವು ಕೇಳ್ತಾ ಇದ್ದೇವೆ, ಈಗ ದಾನೆ ದಾಲ ಕೆಲಸ ಇಜ್ಜಿ, ಬೆದ್ದಾಲ ಬೇಳೆ ಇಜ್ಜಿ, ಮತ್ತೊಂದು ಸಂಘಗಳು ಕಾಸುಂಡು, ಅದು ಎಷ್ಟು ಉಂಟು ಹೇಗೆ ಉಂಟು ಎಲ್ಲ ನಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ A to Z ಅಷ್ಟು ಏನಂತಾರೆ ಅದಕ್ಕೆ ಪಾರದರ್ಶಕವಾಗಿ ಅದರಲ್ಲಿ ಇದೆ. ಎಷ್ಟಿದೆ, ಎಷ್ಟು ಉಂಟು, ಎಷ್ಟು ಖರ್ಚಾಗಿದೆ, ಅದನ್ನೆಲ್ಲ ನಾವು ವಿವರವಾಗಿ ಅಲ್ಲಿ ಕೊಡ್ತಾ ಇದ್ದೇವೆ. ಮಾತ್ರವಲ್ಲ, ಈ 50ನೇ ವರ್ಷದ ಸಂಭ್ರಮವನ್ನು ನಾವು ಸರಣಿ ಕಾರ್ಯಕ್ರಮಗಳೊಂದಿಗೆ ಆಯೋಜಿಸ್ತಾ ಬಂದಿದ್ದೇವೆ. ಸರಿ, ಯಾಕೆ ಮಾಡ್ತೇವೆ ಅಂದರೆ ನಾವು ಮೊದಲಿಗೆ ಅದರ ಪರ್ಮಿಷನ್ ಅನ್ನು ಮಹಾಸಭೆಗೆ ಇಟ್ಟು ಮಹಾಸಭೆಯಲ್ಲಿ ಎಲ್ಲ ವಿವರವನ್ನು ಅದಕ್ಕೆ ಕೊಟ್ಟು ಖರ್ಚು ಎಷ್ಟಾಗಬಹುದು, ನಾವು ಎಷ್ಟು ಆದಾಯವನ್ನು ಆ ಮೂಲಕ ನಾವು ಸಂಪಾದನೆ ಮಾಡಬಹುದು ಎಂಬುದೆಲ್ಲ ನಿಮಗೆ ಮೊದಲಿಗೆ ತಿಳಿಸಿದ್ದೆ. ಹಾಗಾಗಿ ನಾವು ಹೆಚ್ಚಿನ ಗಮನ ಈ ಅಂತ ಮಾತುಗಳಿಗೆಲ್ಲ ನಾವು
ಮೊದಲು ಕೊಡ್ತಿರ್ಲಿಲ್ಲ, ಈಗಲೂ ಕೊಡುದಿಲ್ಲ. ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ ತೋಳ್ಬಲ ಕೊಡು ಬೆಂಬಲ ಕೊಡು ಕಲಿಗಳ ಕಲಿ ಆಚರಣೆಯ ಮಲಯ ಎಷ್ಟು ಮರೆಯ
ಎವಿಯಪ್ಪತಾವ ಕಣ್ಣುಡುಕಿ ತುಳುಕ್ಯಾಡತಾವ ತೂಕಡಿಗಿ ಎವಿಯಪ್ಪತಾವ ಕಣ್ಣುಡುಕಿ ಕನಸು ತೇರಿ ಬರತಾವ ಹುಡುಗಿ ಕನಸು ತೇರಿ ಬರತಾವ ಹುಡುಗಿ ನೀ ಹೊರಟಿದ್ದು ಈಗ ಎಲ್ಲಿಗೆ ನೀ ಹೊರಟಿದ್ದು ಈಗ ಎಲ್ಲಿಗೆ ಗಮ ಗಮ್ಮ ಗಮ್ಮಡಿಸವ ಮಲ್ಲಿಗೆ ನೀ ಹೊರಟಿದ್ದು ಈಗ ಎಲ್ಲಿಗೆ ನೀ ಹೊರಟಿದ್ದು ಈಗ ಎಲ್ಲಿಗೆ ಚಿಕ್ಕಿ ತೋರಸ್ತಾವ ಸಾಕ್ಷಿ ಬೆರಳ ಚಂದ್ರಮ ಕನ್ನಡಿ ಹರಳ ಓ ಚಿಕ್ಕಿ ತೋರಸ್ತಾವ ಸಾಕ್ಷಿ ಬೆರಳ ಚಂದ್ರಮ ಕನ್ನಡಿ ಹರಳ ಮನಸ್ಸು ಸೋತು ಆಯಿತು ಎಲೆ ಗಾಳಿ ಬಿಸಿಲು ನೀರು ಉರಿಯುವುದ ನೋಡ ಮಾನಾಡಿ ಸುತ್ತಮುತ್ತ ಹಾಲು ಪ್ರಯುಕ್ತ ತಿಂಗಳ ಬೆಳಕ ತುಂಬ ಚೆಲುವ ನೋಡ ಚೆಲುವ ನೋಡ ಚೆಲುವ ನೋಡ ಕೋಳಿ ಕುಂಗುವ ಮುತ್ತು ತೊಟ್ಟಿಲಲ್ಲಿ ತೊಳೆದ ಮುತ್ತು ಬಾನಿನ ಚಿಂತೆ ಹೂವ ಸುರಿದಾವ ನೋಡ ಸುರಿದಾವ ನೋಡ ಸುರಿದಾವ ನೋಡ ಕೂಡಿನ ಚಿನ್ನದ ಹಕ್ಕಿ ಅಡುತ್ತಿದೆ ಬಿಕ್ಕಿ ಬಿಕ್ಕಿ ಕೂಡಿನ ಚಿನ್ನದ ಹಕ್ಕಿ ಅಡುತ್ತಿದೆ ಬಿಕ್ಕಿ ಬಿಕ್ಕಿ ಕೊಡುವ ಮನೆ ಕೊಂಡನೆಂದು ಬರೆಯುವುದ ನೋಡ ಕೊಡುವ ಮನೆ ಕೊಂಡನೆಂದು ಬರೆಯುವುದ ನೋಡ ಅನಾಥ ಮರದಲ್ಲಿ ಬೈರು ಮಂದಿರ ಬನ್ನಿ ಅವನ ಒಡೆಯ ಹಾಗೆ ಹರಿವುದ ನೋಡ ಹರಿವುದ ನೋಡ ಹರಿವುದ ನೋಡ ಕೋಳಿ ಕೂಗುವ ಮುತ್ತು ತೊಟ್ಟಿನಲ್ಲಿ ಕಡಲ ಮುತ್ತು ಹಾಲಿನ ಚಿಕ್ಕೆ ಹೂವ ಸುರಿದಾವ ನೋಡ ಸುರಿದಾವ ನೋಡ ಸುರಿದಾವ ನೋಡ ಆಡಿಯ ಹುಣ್ಣಿಮೆಗೆ ಆಡಿ ಕೊಡಲಿ ಬಂದ ಆಡಿಯ ಹುಣ್ಣಿಮೆಗೆ ಆಡಿ ಕೊಡಲಿ ಬಂದ ಮಾರಿ ಮಸಳಿಗೆ ಮತ್ತು ಹರೆವುದ Life to guide, de casque mara break. हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा थोड़ी थोड़ी बनाना मेरी दिल में डालो तेज कमल की फसल उगाना अरे रे रे ओ रे चलो बेटा शुरू होता शुरू मगर उठा के थोड़ा दियो लगाना किसी बदल वाली दो मरनी खुशबू सुनाना चलो ऊपर से तो पतंग गिले कर चमकाना अब वाला सीना दिखाना सीना दिखाना परसों कल साइकिल पे घुमा है हाईवे पे मोटर साइकिल भगाते थे स्पीड में तुझको अगर सर्दी लगे तो स्पीड से पीछे लड़की बिठागे थे यही उम्र है कर ले गलती से मिस्टेक 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 अम्मा
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.